ಇತ್ತೀಚೆಗೆ ನಮಸ್ತೆ. ಇತ್ತೀಚೆಗೆ ನಿಧನರಾದ ಶ್ರೀ S.P. ಬಾಲಸುಬ್ರಹ್ಮಣ್ಯಂ ಅವರ ಸ್ಮರಣಾರ್ಥ ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಲ ಮತ್ತು ಅಭಿಮೋ ಟೆಕ್ನಾಲಜೀಸ್ ಇವರ ಒಂದು ಜಂಟಿ ಒಂದು ಆಯೋಜನೆಯಲ್ಲಿ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಉಚಿತ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಹಾಗೂ ನಮ್ಮ ಹಿಂದಿನ ಪ್ರಧಾನಿಯಾದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಆಗಿರುತ್ತದೆ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಕರೆದಷ್ಟು ಜನ ಬಂದಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಸೂಚಿಸಿದಂಥ ಇದು ನಿಯಮದ ಪ್ರಕಾರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಧರಿಸಿ ನಾವು ಬಹುಶಃ ನಾವು ಲಾಕ್ಡೌನ್ ನಂತರ ಇದು ಪ್ರಥಮ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ಆಗಿರುತ್ತದೆ. ಸೊ ಇದನ್ನು ನಡೆಸಿಕೊಟ್ಟಿದ್ದಕ್ಕೆ ಎಲ್ಲ ನಡೆಸಿಕೊಟ್ಟಲು ಬಂದಂಥ ಎಲ್ಲರಿಗೂ ಒಂದು ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಮಾಧ್ಯಮ ಮಿತ್ರರಿಗೂ ಸಹ ಇದನ್ನು ನಡೆಸಲಿಕ್ಕೆ ಯಶಸ್ವಿಯಾದ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದ. S.P.B. S.P. ಬಾಲಸುಬ್ರಹ್ಮಣ್ಯಂ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ನಾವೊಂದು ತೊಕ್ಕೊಟ್ಟು ಒಂದು ಸ್ಥಾಪನೆ ಮಾಡಿದ್ದೇವೆ. ಈ ಒಂದು ಪರಿಸರಕ್ಕೆ ಒಂದು ಸೊ ನಮಗೊಂದು ಈ ಪರಿಸರಕ್ಕೆ ನಾವೊಂದು ಎಲ್ಲ ಈ ಮ್ಯೂಸಿಕ್ ಪ್ರೇಮಿಗಳು ಅಂತ ಹೇಳಿ ಹಾಗೆ ಎಲ್ಲರನ್ನು ಸೇರಿಸಿ ನಾವೊಂದು ಈ ಒಂದು S.P.B. ಫ್ಯಾನ್ಸ್ ಅಸೋಸಿಯೇಷನ್ ಅಂತ ನಾವು ಸ್ಥಾಪನೆ ಮಾಡಿದೆ. ಹಾಗೆ ನವೋದಯ ಫ್ರೆಂಡ್ಸ್ ಇವರೊಟ್ಟಿಗೆ ನಾವು ಸೇರಿ ಇವತ್ತಿನ ದಿನ ಈ ಗಾಂಧಿ ಜಯಂತಿನ ದಿನ ನಾವೊಂದು ಈ ಕಾರ್ಯಕ್ರಮನ ನಾವು ಈ ಬೀಚ್ ಕ್ಲೀನಿಂಗ್ ಸೋಮೇಶ್ವರ ಬೀಚನ್ನು ನಾವು ಕ್ಲೀನ್ ಮಾಡುವಂಥದ್ದೊಂದು ಹಮ್ಮಿಕೊಂಡಿದ್ದೇವೆ. ಹಾಗೂ ಸೊ ಇಲ್ಲಿ ಎಲ್ಲರೂ ನಾವು ಎಲ್ಲ ಸೇರಿ ಇದನ್ನೊಂದು ನಮ್ಮ ಇದು ಪ್ರದೇಶನೂ ಸ್ವಚ್ಛತೆಯನ್ನು ಇಡಬೇಕು ಅಂತ ಈ ಉದ್ದೇಶದಲ್ಲಿ ನಾವು ಈ ಆಫ್ಟರ್ ಲಾಕ್ಡೌನ್ ನಂತರ ಈ ಫಸ್ಟ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಸಂಸ್ಥೆಯಿಂದ. ಸೊ ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ಈ ಪರಿಸರನ ನಾವು ಸ್ವಚ್ಛತೆ ಮಾಡಬೇಕು ಅಂತ ಏನು ಹಮ್ಮಿಕೊಂಡಿದ್ದೇವೆ ಅದನ್ನು ನಾವು ಇನ್ನು ನಿರಂತರವಾಗಿ ನಾವು ಅದನ್ನು ಮಾಡುವಂಥ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಧನ್ಯವಾದಗಳು.